ದೇಶದಲ್ಲಿ ತಲೆ ಎತ್ತಿ ನಿಂತಿರುವ ಭಯೋತ್ಪಾದನೆ ಮತ್ತು ಕೋಮುವಾದ ಪಕ್ಷವನ್ನ ಎದುರಿಸಲು ರಾಹುಲ್ ಗಾಂಧಿಯಿಂದ ಸಾಧ್ಯವಿಲ್ಲ. ಅದು ಕಮ್ಯುನಿಸ್ಟ್ ಪಕ್ಷದಿಂದ ಮಾತ್ರ ಸಾಧ್ಯ. ಅದಕ್ಕಾಗಿ ಸಿಪಿಎಂನ ಕಾರ್ಯಕರ್ತರು ಹಗಲಿರುಳು ದುಡಿಯಬೇಕು ಎಂದು ಸಿಪಿಎಂನ ರಾಜ್ಯ ಸಮಿತಿ ಸದಸ್ಯ ಮಾರುತಿ ಮಾನ್ಪಡೆ ಹೇಳಿದರು. ಅವರು ಸಮಾಜ ಮಂದಿರದಲ್ಲಿ ನಡೆದ ಸಿಪಿಎಂನ ರಾಜಕೀಯ ಸಮಾವೇಶದಲ್ಲಿ ಮಾತನಾಡಿದರು. ಹಿಂದೂಗಳನ್ನ ವಿರೋಧಿಸೋದಿಲ್ಲ, ಹಿಂದುತ್ವವನ್ನ ವಿರೋಧಿಸುತ್ತೇವೆ. ಹಿಂದುತ್ವದ ಹೆಸರಿನಲ್ಲಿ ಬಿಜೆಪಿ ಹೆಣದ ಮೇಲೆ ರಾಜಕೀಯ ಮಾಡ್ತಾ ಇದೆ. ಸಂವಿಧಾನ ಉಳಿಬೇಕಾದ್ರೆ ಬಿಜೆಪಿ ಸೋಲಲೇಬೇಕು. ಮಂಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ನೀವು ಮತ ಹಾಕೋದು ನಳಿನ್ಗಲ್ಲ, ಮೋದಿಗೆ ಎಂದು ಬಿಜೆಪಿಗರು ಮತ ಕೇಳ್ತಾ ಇದ್ದಾರೆ. 27 ವರ್ಷಗಳಿಂದ ಜಿಲ್ಲೆಯಲ್ಲಿ ಬಿಜೆಪಿ ಸಂಸದರಿದ್ದರು. ತುಳು ಭಾಷೆಯನ್ನ ಸಂವಿಧಾನದ 8ನೇ ಪರಿಚ್ಛೇದಕ್ಕೆ ಸೇರಿಸಲು ಸಾಧ್ಯವಾಗಿಲ್ಲ. ಇನ್ನು ಮೋದಿ ಮಂಗಳೂರಿಗೆ ಬಂದು ಅಭಿವೃದ್ಧಿ ಮಾಡಲು ಸಾಧ್ಯವೇ ಎಂದು ಪ್ರಶ್ನಿಸಿದರು. ನಿಮ್ಮಂತವರಿಂದ ಈ ಕಾರ್ಪೊರೇಟ್ ಕಂಪನಿಗಳಿಂದ ದೊಡ್ಡ ಬಂಡವಾಳಗಾರರಿಂದ ನಾವು ಯಾವುದೇ ರೀತಿ ಬಂಡವಾಳಗಾರರಿಂದ ಚೆಕ್ ತಗೊಳ್ಳೋದಿಲ್ಲ ಅಂತ ಅವ್ರ ಟ್ರಸ್ಟಿಗೆ ವಾಪಸ್ ಕಳಿಸ್ತಾರೆ ಪಕ್ಷ. ಆದರೆ ಇವತ್ತು ಬಿಜೆಪಿ ಆ ರೀತಿ ಯಾರಿಂದೂ ಕೂಡ ತಗೊಂಡಿದ್ದನ್ನು ಜನಕ್ಕೆ ಗೊತ್ತಾಗಬಾರದು, ಅದು ಸೀಕ್ರೆಟ್ ಉಳಿಬೇಕು ಅಂತ ಹೇಳಿ ಕಾನೂನನ್ನ ಬದಲಾವಣೆ ಮಾಡಿ ಚುನಾವಣೆಗೆ ದುಡ್ಡು ಹೊಡೆಯೋದನ್ನ ಕಾನೂನುಬದ್ಧಗೊಳಿಸಿದ್ರು. ಕಾಂಗ್ರೆಸ್ನವ್ರು ಮಾಡಲಾದ ತಪ್ಪನ್ನ ಬಿಜೆಪಿಯವರು ಮಾಡಿ ಲಂಚ ಹೊಡೆಯೋದನ್ನ, ಚುನಾವಣೆ ದುಡ್ಡು ತಗೊಳ್ಳೋದನ್ನ, ಕಳ್ಳ ದುಡ್ಡು ತಗೊಳ್ಳೋದನ್ನ ಸಂರಕ್ಷಣೆ ಮಾಡಿ 2017ರಲ್ಲಿ ಕಾನೂನನ್ನ ಮಾಡಿ ಕೋಟಿ ಕೋಟಿಗಟ್ಟಲೆ ಹಣ, ಸಾವಿರ ಕೋಟಿ ಹಣ ಅವರು ಚುನಾವಣೆಗೆ ಫಂಡ್ ಅಂತ ತಗೊಳ್ಬೇಕು. ಇದು ಭ್ರಷ್ಟಾಚಾರ ರಹಿತವಾದಂತಹ ಸರ್ಕಾರನ ಭ್ರಷ್ಟತೆ ಹೆಚ್ಚು ತುಂಬಾ ತಗೊಳ್ತಾರೆ ಅಂತ ಕೇಳಿದ್ರೆ ರಾಫೇಲ್ ಅಂದ್ರೆ ಯುದ್ಧಕ್ಕೆ ಸಂಬಂಧಪಟ್ಟಂತ ಯುದ್ಧದ ವಿಮಾನ ಖರೀದಿ ಮಾಡತಕ್ಕಂಥ ವಿಚಾರ. ಸಿಪಿಎಂನ ಪ್ರಮುಖರಾದ ಯಾದವ್ ಶೆಟ್ಟಿ, ರಮಣಿ, ರಾಧಾ, ಗಿರಿಜಾ, ಶಂಕರ್ ವಾಲ್ಪಾಡಿ, ಕೃಷ್ಣಪ್ಪ ಉಪಸ್ಥಿತರಿದ್ದರು.